ಜಿಂಜರ್ ಕುಟುಂಬದ ಕರ್ಕುಮ ಲೋಂಗ ಎಂಬ ಅರಸಿನ ಏಷ್ಯಾದ ಅಡುಗೆ ಮನೆಯ ಕಾಯಂ ವಾಸಿ, ಮನೆಮದ್ದಾಗಿಯೂ ಏಷ್ಯಾದೆಲ್ಲೆಡೆ ಬಳಕೆ. ಭಾರತವು 45ರಷ್ಟು, ಥಾಯ್ಲೆಂಡ್ನ 40ರಷ್ಟು ಎಂದು 100ರಷ್ಟು ಜಾತಿಯ ಅರಿಶಿಣ ಅರಸಿನವು ಇನ್ನು ಆಗ್ನೇಯ ಏಷ್ಯಾದ ಸಾಕಷ್ಟು ಕಡೆ ಕಾಡಿನಿಂದ ಸಂಗ್ರಹಿಸಲಾಗುತ್ತಿದೆ. ಕುರ್ಕುಮ ಲೋಂಗ ಮುಖ್ಯವಾಗಿ ತೆಂಕಣ ಭಾರತದ ಅರಸಿನ ಜಾತಿಯಾದರೂ ಎಲ್ಲದಕ್ಕೂ ಸೇರಿಸಿ ಹೇಳುವುದು ಇದೆ. ಇಂಡೋನೇಷ್ಯಾ, ಫಿಲಿಪೈನ್ಸ್, ತೈವಾನ್ಗಳಲ್ಲಿ 5,000 ವರ್ಷಗಳ ಹಿಂದೆಯೇ ಇದನ್ನು ಆಹಾರ ಮತ್ತು ಮದ್ದಾಗಿ ಬಳಸಿದ ಜನಪದ ದಾಖಲೆಗಳು ಇವೆ. ಹಸಿಯಾಗಿ ಇಲ್ಲವೇ ಬೇಯಿಸಿ ಒಣಗಿಸಿ ಬಳಸುತ್ತಾರೆ. ಎಲೆಯನ್ನ ಕಡುಬು ಬೇಯಿಸಲು ಬಳಸುತ್ತಾರೆ. ಅರಿಸಿನ ಪುಡಿ ಕಲಬೆರಕೆ ಅತಿ ದೊಡ್ಡ ಸಮಸ್ಯೆ. ಜಗತ್ತಿನಲ್ಲಿ ಭಾರತವೇ ಅತಿ ಹೆಚ್ಚು ಅರಸಿನ ಬೆಳೆಯುವ ದೇಶವಾಗಿದೆ. ಉತ್ಪಾದನೆ ಮುಂದಿನಂತಿದೆ. ಭಾರತ 11.6 ಲಕ್ಷ ಟನ್, ಮಯನ್ಮಾರ್ 23 ಲಕ್ಷ ಟನ್, ಬಾಂಗ್ಲಾದೇಶ 13 ಲಕ್ಷ ಟನ್, ಚೀನಾ 9 ಲಕ್ಷ ಟನ್, ಥಾಯ್ಲೆಂಡ್ನಲ್ಲಿ ಕಾಡು ಅರಸಿನ ಹೆಚ್ಚು. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.